ಪ್ರವೇಶ ಗೀತೆಗೆ ಎದ್ದು ನಿಲ್ಲೋಣ. ಪೂಜೆಗೆ ನಾನು ಬಂದಿಹೆನು, ಈ ಬಲಿಯಲ್ಲಿ ದೇವರ ಕಾಡುವೆನು, ನನ್ನ ಆನಂದ ಎಷ್ಟೆಂದು ಹೇಳುವೆನು. ಈ ಭವನಕ್ಕೆ ಬಂದಿಹ ನನಗೆಂದು ಬಲಿ ಪೂಜೆಗೆ ನಾನು ಬಂದಿಹೆನು. ಪಾಪಕ್ಕೆ ಕ್ಷಮೆಯನ್ನು ಬೇಡುವೆನು, ಆ ಪಾಪವ ತೊರೆದು ನ ಬಾಳುವೆನು. ಪಾಪಕ್ಕೆ ಕ್ಷಮೆಯನ್ನು ಬೇಡುವೆನು, ಆ ಪಾಪವ ತೊರೆದು ನ ಬಾಳುವೆನು. ವಾರ್ತೆಯ ಕೇಳಲು ಬಂದಿಹೆನು, ಆ ವಾರ್ತೆಗೆ ಮನ್ನಣೆ ನೀಡುವೆನು. ಬಲಿ ಪೂಜೆಗೆ ನಾನು ಬಂದಿಹೆನು, ಈ ಬಲಿಯಲ್ಲಿ ದೇವರ ಕಾಣುವೆನು, ನನ್ನ ಆನಂದ ಎಷ್ಟೆಂದು ಹೇಳುವೆನು. ಈ ಭವನಕ್ಕೆ ಬಂದಿಹ ನನಗೆಂದು ಬಲಿ ಪೂಜೆಗೆ ನಾನು ಬಂದಿಹೆನು. ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ನಮ್ಮ ಪ್ರಭು ಯೇಸು ಕ್ರಿಸ್ತರ ಕೃಪಾವರವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ಬಾಲಯೇಸುವಿನಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ಹೋಗಿ ಸಕಲ ದೇಶದ ಜನರನ್ನು ನನ್ನ ಶಿಷ್ಯರನ್ನಾಗಿ ಮಾಡಿರಿ. ಇದಾಗಿದೆ ಇಂದು ನಾವು ಧ್ಯಾನಿಸಲಿರುವ ಸಂದೇಶ. ಹಾಗೂ ಧರ್ಮ ಪ್ರಚಾರದ ಸೇವೆಯ ಕಾರ್ಯದಲ್ಲಿ ತೊಡಗಿಸಿಕೊಂಡವರಿಗಾಗಿ ನಾವು ಇಂದು ಪ್ರತ್ಯೇಕ ರೀತಿಯಲ್ಲಿ ಪ್ರಾರ್ಥಿಸುತ್ತೇವೆ. ಇದರೊಂದಿಗೆ ನಮ್ಮ ಎಲ್ಲ ಹೃದಯದ ಆಸೆ ಆಕಾಂಕ್ಷೆಗಳನ್ನು ಬಾಲಯೇಸುವಿನ ಪಾದದಡಿ ಸಮರ್ಪಿಸುತ್ತಾ ಈ ದಿವ್ಯ ಬಲಿ ಪೂಜೆಯನ್ನು ಯೋಗ್ಯ ರೀತಿಯಲ್ಲಿ ಅರ್ಪಿಸಲು ನಮ್ಮ ಪಾಪಗಳನ್ನು ಒಪ್ಪಿಕೊಳ್ಳೋಣ. ದೇವರಿಂದಲೂ ಪರರಿಂದಲೂ ಕ್ಷಮೆಯನ್ನು ಯಾಚಿಸುತ್ತಾ ಒಟ್ಟಾಗಿ ಹೇಳೋಣ. ಸರ್ವಶಕ್ತ ದೇವರಿಗೂ ಸಹೋದರ ಸಹೋದರರ ನಿಮಗೂ ಯೋಚನೆಯಿಂದಲೂ ನುಡಿಯಿಂದಲೂ ನಡತೆಯಿಂದಲೂ ಕರ್ತವ್ಯ ಲೋಪದಿಂದಲೂ ನಾನು ಅನೇಕ ಪಾಪಗಳನ್ನು ಮಾಡಿದ್ದೇನೆ ನಿವೇದಿಸುತ್ತೇನೆ. ನನ್ನ ಪಾಪವೇ, ನನ್ನ ಪಾಪವೇ, ನನ್ನ ಮಹಾಪಾಪವೇ. ಆದುದರಿಂದ ಸದಾ ಕನ್ನಿಕೆಯಾದ ಸಂತ ಮರಿಯಮ್ಮನವರನ್ನು, ಸಕಲ ದೇವದೂತರನ್ನು, ಸಂತರನ್ನು, ಸಹೋದರ ಸಹೋದರಿಯರ ನಿಮ್ಮನ್ನು ನನಗಾಗಿ ನನ್ನ ಪ್ರಭು ದೇವರನ್ನು ಪ್ರಾರ್ಥಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ಸರ್ವಶಕ್ತ ದೇವರು ನಮಗೆ ದಯೆ ತೋರಿಸಿ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ನಿತ್ಯ ಜೀವಕ್ಕೆ ಕರೆದೊಯ್ಯಲಿ. ಪ್ರಾರ್ಥಿಸೋಣ. ಪ್ರಭು ನಿಮ್ಮ ವಿಶ್ವಾಸಿಗಳ ಮೇಲೆ ನಿಮ್ಮ ಕರುಣಾಳು ಬೆಳಕನ್ನು ಬೀರಿರಿ
ಮತ್ತು ಅವರ ಹೃದಯಗಳನ್ನು ನಿಮ್ಮ ಮಹಿಮೆ ಪ್ರಭೆಯಿಂದ ನಿರಂತರವಾಗಿ ಹತ್ತಿ ಉರಿಸಿರಿ. ಹೀಗೆ ನಿಮ್ಮ ಪುತ್ರರನ್ನು ತಮ್ಮ ರಕ್ಷಕರೆಂದು ಒಪ್ಪಿಕೊಳ್ಳುವುದನ್ನು ಅವರೆಂದಿಗೂ ನಿಲ್ಲಿಸದಿರಲಿ ಮತ್ತು ಅವರಿಗೆ ನಿಜವಾದ ಬದ್ಧರಾಗಿರಲಿ. ನಿಮ್ಮೊಂದಿಗೆ ಪವಿತ್ರ ಆತ್ಮರ ಐಕ್ಯದಲ್ಲಿ ದೇವರಾಗಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ಅವರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರವಾದಿ ಯೆಶಾಯನ ಗ್ರಂಥದಿಂದ ಮೊದಲನೇ ವಾಚನ. ಹಸಿದವರಿಗೆ ಅನ್ನ ಹಾಕುವುದು, ನೆಲೆಯಿಲ್ಲದೆ ಅಲೆಯುತ್ತಿರುವ ಬಡವರನ್ನು ಮನೆಗೆ ಬರಮಾಡಿಕೊಳ್ಳುವುದು, ಬೆತ್ತಲೆಯಾದವರನ್ನು ಕಂಡಾಗ ಅವರಿಗೆ ಬಟ್ಟೆ ಹೊದಿಸುವುದು, ನಿನ್ನ ರಕ್ತ ಸಂಬಂಧಿಕರಿಂದ ಮುಖ ಮರೆ ಮಾಡಿಕೊಳ್ಳದಿರುವುದು, ಇದೇ ಅಲ್ಲವೇ ನನಗೆ ಇಷ್ಟವಾದ ಉಪವಾಸ ವ್ರತ. ಇದನ್ನು ಆಚರಿಸುವಾಗ ನೀವು ಉದಯಕಾಲದ ಸೂರ್ಯನಂತೆ ಪ್ರಜ್ವಲಿಸುವಿರಿ. ಆರೋಗ್ಯ ಭಾಗ್ಯವು ನಿಮಗೆ ಬೇಗನೆ ದೊರಕುವುದು. ನಿಮ್ಮ ಸದಾಚಾರವೇ ನಿಮಗೆ ಮುಂಬಲವಾಗಿ ನಡೆಸುವುದು. ಸರ್ವೇಶ್ವರ ಸ್ವಾಮಿಯ ಮಹಿಮೆ ನಿಮಗೆ ಹಿಂಬಲವಾಗಿ ಇರುವುದು. ಆಗ ನೀವು ಪ್ರಾರ್ಥಿಸಿದರೆ ಆ ಸ್ವಾಮಿ ನಿಮಗೆ ಉತ್ತರಿಸುವರು. ಮೊರೆಯಿಟ್ಟು ಕರೆದರೆ ಇಗೋ ಆಲಿಸುತ್ತಿದ್ದೇನೆ ಎನ್ನುವರು. ನೀವು ದಬ್ಬಾಳಿಕೆ ನಡೆಸುವುದನ್ನು, ಇತರರನ್ನು ಜರೆಯುವುದನ್ನು, ಕೇಡನ್ನು ನುಡಿಯುವುದನ್ನು ನಿಮ್ಮ ನಡುವೆಯಿಂದ ತೊಲಗಿಸಿದರೆ ಹಾಗೂ ಹಸಿದವರಿಗೆ ಜೀವನಾಂಶವನ್ನು, ಬಡವರಿಗೆ ಅಗತ್ಯವಾದುದನ್ನು ನೀಡಿದರೆ ನಿಮ್ಮ ಜ್ಯೋತಿ ಕತ್ತಲಲ್ಲಿ ಬೆಳಗುವುದು. ಅಂಧಕಾರ ನೀಗಿ ಮಧ್ಯಾಹ್ನವಾಗುವುದು. ಸರ್ವೇಶ್ವರ ಸ್ವಾಮಿ ನಿಮ್ಮನ್ನು ನಿರಂತರವಾಗಿ ಮುನ್ನಡೆಸುವರು. ಮರುಭೂಮಿಯಲ್ಲೂ ನಿಮಗೆ ಮನತೃಪ್ತಿಯನ್ನು ನೀಡುವರು. ನಿಮ್ಮ ಎಲುಬುಗಳನ್ನು ಬಲಪಡಿಸುವರು. ನೀರೆರೆದ ತೋಟದಂತೆಯೂ ಬತ್ತಿ ಹೋಗದ ಬುಗ್ಗೆಯಂತೆಯೂ ನೀವು ಇರುವಿರಿ. ದೇವರ ವಾಕ್ಯವಿದು. ಸಲ್ಲಲಿ. ವಾಸಿ ಮಾಡುವನು ಪ್ರಭು ಮುರಿದ ಮನಸುಳ್ಳವರನು. ವಾಸಿ ಮಾಡುವನು ಪ್ರಭು ಮುರಿದ ಮನಸುಳ್ಳವರನು. ನಮ್ಮ ದೇವರನು ಹೊಗಳಿ ಆಡುವುದು ಉಚಿತ. ಆತನ ಸ್ತುತಿ ಮನೋಹರ, ಅದು ಬಲು ಸೂಕ್ತ. ನಿರ್ಮಿಸುತ್ತಿಹನು ಪ್ರಭು ಮರಳಿ ಜೆರೂಸಲೇಮನು. ಒಂದು ಸೇರಿಸುತ್ತಿಹನು ಚದರಿದ ಇಸ್ರಾಯೇಲರನು. ವಾಸಿ ಮಾಡುವನು ಪ್ರಭು ಮುರಿದ ಮನಸುಳ್ಳವರನು. ವಾಸಿ ಮಾಡುವನು ಮುರಿದ ಮನಸುಳ್ಳವರನು. ಕಟ್ಟಿ ಗುಣಪಡಿಸುವನು ಅವರ ಗಾಯಗಳನ್ನು. ನಿಯಮಿಸಿಹನು ತಾರೆಗಳ ಸಂಖ್ಯೆಯನು. ಇಟ್ಟಿಹನು ಪ್ರತಿಯೊಂದಕ್ಕೂ ಹೆಸರನು.
ಆವರಿಸಿತು. ಅದರೊಳಗಿಂದ ಈತು ನನ್ನ ಪುತ್ರ, ನನಗೆ ಪರಮ ಪ್ರಿಯನು, ಈತನ ಮಾತಿಗೆ ಕಿವಿಗೊಡಿ ಎಂದು ಕೇಳಿಸಿತು. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ಸಂತ ಮತ್ತಾಯನು ಬರೆದ ಶುಭ ಸಂದೇಶದಿಂದ ವಾಚನ. ಪ್ರಭು ನಿಮಗೆ ಮಹಿಮೆ ಸಲ್ಲಲಿ. 11 ಮಂದಿ ಶಿಷ್ಯರು ಗಲಿಲಿಯಕ್ಕೆ ಹೋದರು. ಏಸು ಸೂಚಿಸಿದ್ದ ಬೆಟ್ಟಕ್ಕೆ ಬಂದರು. ಅಲ್ಲಿ ಏಸು ಸ್ವಾಮಿಯನ್ನು ಕಂಡು ಅವರನ್ನು ಪೂಜಿಸಿದರು. ಆದರೆ ಕೆಲವರು ಸಂದೇಹಪಟ್ಟರು. ಆಗ ಏಸು ಹತ್ತಿರಕ್ಕೆ ಬಂದು ಮಾತಾಡಿದರು. ಭೂಮಿಯಲ್ಲೂ ಸ್ವರ್ಗದಲ್ಲೂ ಸರ್ವಾಧಿಕಾರವನ್ನು ನನಗೆ ಕೊಡಲಾಗಿದೆ. ಆದ್ದರಿಂದ ನೀವು ಹೋಗಿ ಸಕಲ ದೇಶಗಳ ಜನರನ್ನು ನನ್ನ ಶಿಷ್ಯರನ್ನಾಗಿ ಮಾಡಿರಿ. ಪಿತಾ, ಸುತ ಮತ್ತು ಪವಿತ್ರಾತ್ಮ ನಾಮದಲ್ಲಿ ಅವರಿಗೆ ದೀಕ್ಷಾಸ್ನಾನ ಮಾಡಿಸಿರಿ. ನಾನು ನಿಮಗೆ ಆಜ್ಞಾಪಿಸಿದ ಸಕಲವನ್ನು ಅನುಸರಿಸುವಂತೆ ಅವರಿಗೆ ಬೋಧಿಸಿರಿ. ಇಗೋ, ಲೋಕಾಂತ್ಯದವರೆಗೂ ಸದಾ ನಾನು ನಿಮ್ಮೊಡನೆ ಇರುತ್ತೇನೆ ಎಂದರು. ಪ್ರಭು ಕ್ರಿಸ್ತರ ಶುಭ ಸಂದೇಶವಿದು. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ಬಾಲಯೇಸುವಿನಲ್ಲಿ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಕೆಲವು ದಿನಗಳ ಹಿಂದೆ ಛತ್ತೀಸ್ಗಢನ ಜಗದಲ್ಪುರ್ ಎಂಬ ಧರ್ಮಕ್ಷೇತ್ರದ ಒಂದು ಧರ್ಮ ಕೇಂದ್ರಕ್ಕೆ ಸುಮಾರು 1,000 ಜನ ಒಳನುಗ್ಗಿ ಆ ಧರ್ಮ ಕೇಂದ್ರವನ್ನು ಧ್ವಂಸ ಮಾಡಿದ ಘಟನೆಯನ್ನು ನಾವು ಕೇಳಿರಬಹುದು, ಓದಿರಬಹುದು. ಹೀಗೆಯೇ ಮೈಸೂರು ಧರ್ಮಕ್ಷೇತ್ರದ ಪಿರಿಯಾಪಟ್ಟಣ ಧರ್ಮ ಕೇಂದ್ರಕ್ಕೂ ಕೆಲವು ಕಿಡಿಗೇಡಿಗಳು ಒಳನುಗ್ಗಿ ಧರ್ಮ ಕೇಂದ್ರವನ್ನು ಧ್ವಂಸ ಮಾಡಿದ ಘಟನೆ ನಡೆದನ್ನು ನಾವು ಕೇಳಿದ್ದೇವೆ ಆಗಿರಬಹುದು. ನಮ್ಮ ಧರ್ಮದ ಮೇಲೆ ಹಲವು ಹಲ್ಲೆಗಳು ನಡೆಯುತ್ತಲೇ ಇದೆ. ಮತಾಂತರ ಎಂಬ ಬಿರುದನ್ನು ನಮಗೆ ನೀಡಿದ್ದಾರೆ. ಹಾಗೆಯೇ ಮತಾಂತರ ವಿರುದ್ಧ ಕಾಯ್ದೆ ಸರ್ಕಾರ ಈಗಾಗಲೇ ಜಾರಿಗೊಳಿಸಿದೆ. ಹೀಗಿರುವಲ್ಲಿ ಪ್ರಭು ಯೇಸು ಕ್ರಿಸ್ತರು ನಮ್ಮ ಮುಂದೆ ಇಡುವ ಒಂದು ಸವಾಲು, ನೀವು ಹೋಗಿ ಸಕಲ ದೇಶದ ಜನರನ್ನು ನನ್ನ ಶಿಷ್ಯರನ್ನಾಗಿ ಮಾಡಿರಿ. ಇದು ನನ್ನಿಂದ ನಿಮ್ಮಿಂದ ಈ ಉದ್ವಿಗ್ನ ಪರಿಸ್ಥಿತಿಯಲ್ಲಿ ಇಂತಹ ವಾತಾವರಣದಲ್ಲಿ ಸಾಧ್ಯವಾ? ಇದೊಂದು ಪ್ರಶ್ನೆಯಾದರೆ, ಇನ್ನೊಂದೆಡೆ ಪ್ರೇಷಿತರ ಕಾರ್ಯಕಲಾಪ ಪುಸ್ತಕವ ಅಥವಾ ಗ್ರಂಥವನ್ನು ನಾವು ಓದಿದಾಗ ಶಿಷ್ಯರು ಪ್ರಭುವಿನ ಪ್ರೀತಿಯಲ್ಲಿ ತುಂಬಿ ಪ್ರಭುವನ್ನು ಇನ್ನೊಬ್ಬನಿಗೆ ಪ್ರಚಾರ ಮಾಡಿದರು, ಧರ್ಮವನ್ನು ಪ್ರಚಾರ ಮಾಡಿದರು. ಮತ್ತಾಯನ ಶುಭ ಸಂದೇಶ ಅಧ್ಯಾಯ 24 ವಾಕ್ಯ 9, ನಿಮ್ಮನ್ನು ಜನರು ಕಷ್ಟ ಸಂಕಷ್ಟಗಳಿಗೆ ಸಿಲುಕಿ ಗುರಿ ಮಾಡಿ ಕೊಲ್ಲುವರು. ನೀನು ನನ್ನವರು ಆದುದರಿಂದಲೇ ನಿಮ್ಮನ್ನು ಜನರು ದ್ವೇಷಿಸುವರು. ಇದರ ಅರಿವು ಇದ್ದರೂ ಅವರು ಪ್ರಭುವನ್ನು ಇನ್ನೊಬ್ಬನಿಗೆ ತಿಳಿಯಪಡಿಸಿದರು. ಹಾಗಾದರೆ ಪ್ರಿಯ ಸಹೋದರ ಸಹೋದರಿಯರೇ, ನಾನು ಮತ್ತು ನೀವು ಒಬ್ಬ ಧರ್ಮ ಪ್ರಚಾರಕ ಅಥವಾ ಧರ್ಮ ಪ್ರಚಾರಕಿಯಾಗಲು ಸಾಧ್ಯವಾ? ಇನ್ನೊಬ್ಬನಿಗೆ ಪ್ರಭುವಿನ ಶಿಷ್ಯರನ್ನಾಗಿ ಮಾಡಲು ನನ್ನಿಂದಲೂ ನಿಮ್ಮಿಂದಲೂ ಸಾಧ್ಯವಾ? ಹಾಗಾದರೆ ಧರ್ಮ ಪ್ರಚಾರ ಎಂದರೆ ಏನು? ಧರ್ಮ ಪ್ರಚಾರ ಎಂದರೆ ಆ ಪದದಲ್ಲೇ ಅರ್ಥ ಇದೆ, ಧರ್ಮವನ್ನು ಪಸರಿಸುವುದು. ಯಾರನ್ನು ನಾವು ಪ್ರಸರಿಸುತ್ತೇವೆ? ಪ್ರಭುವನ್ನು
ಇನ್ನೊಬ್ಬನಿಗೆ ಪಸರಿಸುತ್ತೇವೆ. ಹೇಗೆ ನಾವು ಪ್ರಸರಿಸುತ್ತೇವೆ? ಇಂದಿನ ಮೊದಲನೇ ವಾಚನ ಯೆಶಾಯ ಪ್ರವಾದಿಯ ಗ್ರಂಥದಿಂದ ಓದಿದಂತಹ ವಾಚನ. ಹಸಿದವನಿಗೆ ಅನ್ನ, ನೆಲೆ ಇಲ್ಲದವನಿಗೆ ನೆಲೆ, ಬಟ್ಟೆ ಇಲ್ಲದವನಿಗೆ ಬಟ್ಟೆ. ಹಸಿದವನಿಗೆ ಅನ್ನ, ನೆಲೆ ಇಲ್ಲದವನಿಗೆ ನೆಲೆ, ಬಟ್ಟೆ ಇಲ್ಲದವನಿಗೆ ಬಟ್ಟೆಯನ್ನು ನೀವು ನೀಡಿ. ಕೆಲವು ವರ್ಷಗಳ ಹಿಂದೆ ನಾನು ಸಹೋದರನಾಗಿದ್ದಾಗ ಒಂದು ಜಾತ್ರೆಗೆ ಹೋಗಿದ್ದೆ. ಆ ಜಾತ್ರೆಗೆ ಹೋದಾಗ ಒಬ್ಬ ಯುವಕ 40 ವರ್ಷ, 39-40 ವರ್ಷದ ಯುವಕ, 2 ಕಾಲುಗಳನ್ನು ಕಳೆದುಕೊಂಡಿದ್ದಾನೆ. ಒಂದು ಸಣ್ಣ ವೀಲಿನ ಮೇಲೆ ಅವನು ಕುಳಿತು ಭಿಕ್ಷೆಯನ್ನು ಬೇಡುತ್ತಿದ್ದ. ಆ ವ್ಯಕ್ತಿಯಲ್ಲಿ ನಾನು ಮಾತನಾಡಿದೆ. ಆ ವ್ಯಕ್ತಿ ರಾಯಚೂರಿನವರು. ಒಂದು ಲೋಕಲ್ ಫ್ಯಾಕ್ಟ್ರಿಯಲ್ಲಿ ಕೆಲಸವನ್ನು ಮಾಡುತ್ತಿರುವಾಗ ಅವಘಡಕ್ಕೆ ತುತ್ತಾಗಿ ತನ್ನ 2 ಕೈಕಾಲುಗಳನ್ನು ಕಳೆದುಕೊಳ್ಳುತ್ತಾನೆ. ಕುಟುಂಬ ಬಡ ಕುಟುಂಬ, ತನ್ನ ಕುಟುಂಬದವರು ಅವರನ್ನು ತ್ಯಜಿಸುತ್ತಾರೆ, ಸ್ವೀಕರಿಸುವುದಿಲ್ಲ. ಯಾಕಂದರೆ 2 ಕಾಲಿಲ್ಲ, ಹೀಗೆ ನೋಡೋದು. ತದರಿಂದ ಭಿಕ್ಷೆಯನ್ನು ಬೇಡಲು ಆರಂಭಿಸಿದ. ಆ ಜಾತ್ರೆಯಲ್ಲಿ ಇದ್ದ ನನ್ನಲ್ಲಿದ್ದ ಸ್ವಲ್ಪ ಹಣವನ್ನು ಅವನಿಗೆ ನೀಡಿದೆ. ಆ ವ್ಯಕ್ತಿ ಕೇಳಿದಂಥ ಪ್ರಶ್ನೆ, ನೀನು ಯಾವ ಧರ್ಮಕ್ಕೆ ಸೇರಿದವನು? ನಾನು ಧೈರ್ಯದಿಂದ ಹೇಳಿದೆ, ನಾನೊಬ್ಬ ಕ್ರೈಸ್ತ. ಸಂತೋಷಪಟ್ಟು ಹೇಳಿದ, ದೇವರು ನಿನ್ನನ್ನು ಆಶೀರ್ವದಿಸಲಿ. ನಾನು ಮಾಡಿದ್ದೇನು? ಪ್ರಭುವನ್ನು ಇನ್ನೊಬ್ಬನಿಗೆ ಪರಿಚಯವನ್ನು ಮಾಡಿಕೊಟ್ಟೆ, ಧರ್ಮವನ್ನು ಪ್ರಚಾರ ಮಾಡಿದೆ. ಅದಕ್ಕೋಸ್ಕರ ಯೆಶಾಯ ಪ್ರವಾದಿ ಹೇಳುತ್ತಾರೆ, ಹಸಿದವನಿಗೆ ಬಟ್ಟೆ, ಹಸಿದವನಿಗೆ ಅನ್ನ, ಬಟ್ಟೆ ಇಲ್ಲದವನಿಗೆ ಬಟ್ಟೆ, ನೆಲೆ ಇಲ್ಲದವನಿಗೆ ನೆಲೆಯನ್ನು ನೀಡಿ. ನೀವು ಏನನ್ನು ಮಾಡುವಿರಿ? ಮತ್ತಾಯನ ಶುಭ ಸಂದೇಶ ಅಧ್ಯಾಯ 25 ವಾಕ್ಯ 40. ಈ ನನ್ನ ಸಹೋದರನಲ್ಲಿ ಒಬ್ಬನಿಗೆ ಅವನು ಎಷ್ಟು ಕನಿಷ್ಠನಾಗಿದ್ದರೂ ಹೀಗೆ ನೀವು ಮಾಡಿದಾಗಲೆಲ್ಲ ನೀವು ನನಗೆ ಮಾಡಿದಿರಿ. ಹೀಗೆ ನೀವು ಮಾಡಿದಾಗಲೆಲ್ಲ ಅಂದರೆ ಏನು? ಹಸಿದವನಿಗೆ ಬಟ್ಟೆ, ಹಸಿದವನಿಗೆ ಅನ್ನ, ಬಟ್ಟೆ ಇಲ್ಲದವನಿಗೆ ಬಟ್ಟೆ, ನೆಲೆ ಇಲ್ಲದವನಿಗೆ ನೆಲೆಯನ್ನು ನೀಡಿದಾಗ ನೀವು ನನ್ನನ್ನು ಇನ್ನೊಬ್ಬನಿಗೆ ನೀಡುವಿರಿ. ಹೀಗೆಯೂ ನೀವು ಮಾಡಿ ಪ್ರಿಯರೇ. ಖಂಡಿತವಾಗಿ ನೀವು ಮಾಡಿದಾಗ ಆ ವ್ಯಕ್ತಿಯು ನಿಮ್ಮಲ್ಲಿ ಕೇಳುವನು, ನೀವು ಯಾವ ಧರ್ಮಕ್ಕೆ ಸೇರಿದ್ದೀರಿ? ಧೈರ್ಯದಿಂದ ಹೇಳಿ, ನಾನೊಬ್ಬ ಕ್ರಿಸ್ತನೊಬ್ಬ ಹಿಂಬಾಲಕ, ನಾನೊಬ್ಬ ಕ್ರೈಸ್ತ. ನೀವು ಮಾಡುವುದು ಧರ್ಮ ಪ್ರಚಾರ. 2ನೆಯ ವಾಟಿಕನ್ ಮಹಾಸಭೆ ನೀಡಿದಂತಹ 4 ಸಂವಿಧಾನದಲ್ಲಿ ಒಂದು ಸಂವಿಧಾನ ಲೂಮೆನ್ ಜೆಂತಿಯುಮ್, ಕ್ರಿಸ್ತ ಜಗತ್ತಿನ ಬೆಳಕು. ಅದರಲ್ಲಿ 2 ರೀತಿಯ ಧರ್ಮ ಪ್ರಚಾರವನ್ನು ಉಲ್ಲೇಖ ಮಾಡಲಾಗಿದೆ, ಬರೆಯಲಾಗಿದೆ. ಮೊದಲನೇದಾಗಿ ಮಿಸ್ಸಿಯೋ ಅದ್ ಇಂತ್ರ, ಮಿಷನ್ ಇನ್ಸೈಡ್. ಮಿಷನ್ ಧರ್ಮ ಪ್ರಚಾರ ಒಳಗಡೆ. ಎಲ್ಲಿ ಒಳಗಡೆ? ನಮ್ಮ ಕುಟುಂಬದಲ್ಲಿ. ಪ್ರತಿಯೊಬ್ಬ ತಂದೆ ತಾಯಿಗಿರುವಂತಹ ಜವಾಬ್ದಾರಿ, ನಿಮ್ಮ ಮಕ್ಕಳಿಗೆ ಧರ್ಮ ಪ್ರಚಾರ ಮಾಡಿ. ಧರ್ಮ ಪ್ರಚಾರ, ಮಿಷನ್ ಬಿಗಿನ್ಸ್ ಎಟ್ ಹೋಮ್. ಧರ್ಮ ಪ್ರಚಾರ ಆರಂಭಗೊಳ್ಳುವುದು ನಮ್ಮ ಕುಟುಂಬದಲ್ಲೇ. ಅದಕ್ಕೋಸ್ಕರ ಪ್ರತಿಯೊಬ್ಬ ತಂದೆ ತಾಯಿಗೆ ಇರುವಂತಹ ಒಂದು ದೊಡ್ಡ ಜವಾಬ್ದಾರಿ, ನಿಮ್ಮ ಮಕ್ಕಳಿಗೆ ಧರ್ಮ ಪ್ರಚಾರ ಮಾಡಿ, ಪ್ರಭುವಿನ ಬಗ್ಗೆ ಹೇಳಿ, ಧರ್ಮೋಪದೇಶ, ಕ್ಯಾಟಿಗೈಸ್ ಯುವರ್ ಚಿಲ್ಡ್ರನ್. ಕೊರೋನಾ ಬಂದಾದ ನಂತರ ತುಂಬ ಮಂದಿಗೆ ಬಲಿ ಪೂಜೆಗೆ ಬರುವುದು ತುಂಬ ಕಷ್ಟವಾಗಿದೆ. ಆನ್ಲೈನ್ ಪೂಜೆ ಇದೆಯಲ್ಲ ಪದ, ಅದೇ ಸಾಕು ಅಲ್ವಾ? ತಂದೆ ತಾಯಿ, ನೀವು ಅದನ್ನೇ ಮಾಡುತ್ತೀರಾದರೆ ನಿಮ್ಮ ಮಕ್ಕಳು ಅದನ್ನೇ ಪಾಲಿಸುವರು. ಅದಕ್ಕೋಸ್ಕರ ನಿಮ್ಮ ಮಕ್ಕಳಿಗೆ ನೀವು ಬಲಿಪೂಜೆಗೆ ಬರುವಾಗ ನಿಮ್ಮ ಮಕ್ಕಳನ್ನೂ ಕರೆತಂದು ಬನ್ನಿ. ನೀವು ಮಾಡುತ್ತಿರುವುದು ಧರ್ಮ ಪ್ರಚಾರ. ಅದಕ್ಕೋಸ್ಕರ ಧರ್ಮ ಪ್ರಚಾರ ಆರಂಭಗೊಳ್ಳುವುದು ಕುಟುಂಬದಲ್ಲೇ. 2ನೇದಾಗಿ ಮಿಸ್ಸಿಯೋ ಅದ್ ಎಕ್ಸ್ಟ್ರಾ, ಮಿಷನ್ ಔಟ್ಸೈಡ್, ಧರ್ಮ ಪ್ರಚಾರ ಹೊರಗಡೆ. ಇವತ್ತು ನಾವು ನಮ್ಮ ಪ್ರಕಾರ ಧರ್ಮ ಪ್ರಚಾರ ಅಂದರೆ ಏನು? ಬೈಬಲನ್ನು ಒತ್ತುಕೊಂಡು ಒಂದು ಮನೆಯಿಂದ ಇನ್ನೊಂದು ಮನೆಗೆ ಹೋಗಿ ಪ್ರಚಾರ ಮಾಡುವುದು. ಇವತ್ತು ಅದು ಮಾಡಿದರೆ ಖಂಡಿತವಾಗಿ ಪೆಟ್ಟು ಬೀಳುವುದು ಸಹಜ.
ಆದರೆ ಮಿಷನ್ ಅದು ಎಕ್ಸ್ಟ್ರಾ ನಾವು ಹೇಗೆ ಮಾಡುವುದು? ನಮ್ಮ ಜೀವನದ ಮೂಲಕ. ನಿಮ್ಮ ಜೀವನದ ಮೂಲಕ ಇನ್ನೊಬ್ಬನಿಗೆ ನಾನು ಪ್ರಭುವಿನ ಹಿಂಬಾಲಕ, ನಾನೊಬ್ಬ ಕ್ರೈಸ್ತನೆಂದು ಇನ್ನೊಬ್ಬನಿಗೆ ತೋರಿಸಿಕೊಡಿ. ಅದಕ್ಕೋಸ್ಕರ ನೆರೆಯವರೊಂದಿಗೆ ಜಗಳ ಮಾಡುವುದಲ್ಲ. ನೆರೆಯವರಿಗೆ ನೀವು ಹೇಳಿ ನಾನೊಬ್ಬ ಕ್ರಿಸ್ತನ ಹಿಂಬಾಲಕ. ಆ ಪ್ರೀತಿಯನ್ನು ನೀವು ಇನ್ನೊಬ್ಬನಿಗೆ ಸಾರಿ ಖಂಡಿತವಾಗಿ ಅವರು ಹೇಳುವರು, ಇವರು ನಿಜವಾದಿ ಕ್ರಿಶ್ಚಿಯನರು ಎಂದು ಹೇಳುತ್ತಾರೆ. ಅದಕ್ಕೋಸ್ಕರ ಮಿಷನ್ ಔಟ್ಸೈಡ್, ಅದು ಎಕ್ಸ್ಟ್ರಾ ಅಂದರೆ ನಿಮ್ಮ ನೆರೆಯವರಿಗೆ ನೀವು ಧರ್ಮ ಪ್ರಚಾರವನ್ನು ನಿಮ್ಮ ಜೀವನದ ಮೂಲಕ ಮಾಡಿ. ಪ್ರಿಯ ಸಹೋದರ ಸಹೋದರಿಯರೇ, ಇಂದು ಎಲ್ಲೋ ಬೇರೆ ದೇಶಗಳಿಗೆ ಹೋಗಿ ನಾವು ಧರ್ಮ ಪ್ರಚಾರ ಮಾಡಬಹುದು ಅಥವಾ ಮಾಡಲು ಇಷ್ಟರು ಹೋಗಬಹುದು, ಅಥವಾ ಅದರ ಬಗ್ಗೆ ಯೋಚಿಸುವುದು ಕೂಡ ಬೇಡ. ಯಾಕಂದರೆ ಇವತ್ತು ನಾವು ಇದ್ದಲ್ಲಿಯೇ ಧರ್ಮ ಪ್ರಚಾರವನ್ನು ಮಾಡಬಹುದು. ನಮ್ಮ ಜೀವನದ ಮೂಲಕ, ನಮ್ಮ ಕುಟುಂಬದಲ್ಲಿ ಪ್ರಭುವನ್ನು ಇನ್ನೊಬ್ಬನಿಗೆ ತಿಳಿಯಪಡಿಸುವುದು. ಈ ದಿವ್ಯ ಬಲಿ ಪೂಜೆ ನಾವು ಪ್ರಾರ್ಥಿಸೋಣ. ಆ ಪ್ರಭುವು ಈ ರೊಟ್ಟಿಯ ಮೂಲಕ ನಮ್ಮ ಹೃದಯದಲ್ಲಿ ಜೀವಿಸಲು ಬರುವಾಗ ಪ್ರಭು ದೇವರ ವಾಕ್ಯದಂತೆ ನಮ್ಮ ಜೀವನದಲ್ಲಿ ಜೀವಿಸಿ ಇನ್ನೊಬ್ಬನಿಗೆ ಆದರ್ಶಮಯ ಜೀವನವನ್ನು ಜೀವಿಸಲು ಪ್ರಭು ದೇವರು ನಮ್ಮೆಲ್ಲರನ್ನು ಕೃಪೆಯಿಂದ ತುಂಬಲಿ ಎಂದು ನಾವು ಪ್ರಾರ್ಥಿಸೋಣ. ಪ್ರಿಯ ಸಹೋದರ ಸಹೋದರಿಯರೇ, ನನ್ನ ಮತ್ತು ನಿಮ್ಮ ಬಲಿಯು ಸರ್ವಶಕ್ತ ಪಿತನಾದ ದೇವರಿಗೆ ಅಂಗೀಕೃತವಾಗುವಂತೆ ಪ್ರಾರ್ಥಿಸಿರಿ. ತಮ್ಮ ನಾಮದ ಸ್ತುತಿ ಹಾಗೂ ಮಹಿಮೆಗಾಗಿಯೂ ನಮ್ಮ ಮತ್ತು ತಮ್ಮ ಇಡೀ ಪವಿತ್ರ ಧರ್ಮಸಭೆಯ ಒಳಿತಿಗಾಗಿಯೂ ಈ ಬಲಿಯನ್ನು ತಮ್ಮ ಕರಗಳಿಂದ ಸ್ವೀಕರಿಸಲಿ. ಪ್ರಭು ನಿಮ್ಮ ಪ್ರಜೆಯ ಕಾಣಿಕೆಗಳನ್ನು ಒಲವಿನಿಂದ ಸ್ವೀಕರಿಸಿರಿ. ಇವರು ಭಕ್ತಿ ವಿಶ್ವಾಸದಿಂದ ನಿವೇದಿಸುವುದನ್ನು ಈ ಸ್ವರ್ಗೀಯ ಸಂಸ್ಕಾರಗಳ ಮೂಲಕ ಪಡೆಯುವಂತೆ ಅನುಗ್ರಹಿಸಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಹೃದಯಗಳನ್ನು ಮೇಲಕ್ಕೆತ್ತಿರಿ. ಪ್ರಭುವಿನ ಕಡೆಗೆ ಎತ್ತಿದ್ದೇವೆ. ನಮ್ಮ ಪ್ರಭು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಅದು ಯೋಗ್ಯ ಮತ್ತು ನ್ಯಾಯವಾಗಿದೆ. ಪ್ರಭು ಪವಿತ್ರ ಪಿತನೇ, ಸರ್ವಶಕ್ತ ನಿತ್ಯ ದೇವರೇ, ನಾವು ಎಂದೆಂದು ಎಲ್ಲೆಲ್ಲೂ ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ನಿಜವಾಗಿ ಯೋಗ್ಯವೂ ನ್ಯಾಯವೂ ಆಗಿದೆ. ನಮ್ಮ ಕರ್ತವ್ಯವೂ ರಕ್ಷಣೆಯೂ ಆಗಿದೆ. ಏಕೆಂದರೆ ಅವರ ಮುಖಾಂತರ ನಮ್ಮ ಜೀವನವನ್ನು ಮರಳಿ ನೀಡುವ ಪವಿತ್ರ ವಿನಿಮಯವು ಇಂದು ಭವ್ಯವಾಗಿ ಪ್ರಜ್ವಲಿಸಿದೆ.
ನಿಮ್ಮ ದಿವ್ಯವಾಣಿಯು ನಮ್ಮ ಬಲಹೀನತೆಯನ್ನು ಧರಿಸಿಕೊಂಡಾಗ ಮಾನವನ ನಶ್ವರತೆಯು ನಿರಂತರ ಗೌರವವನ್ನು ಪಡೆಯುವುದು ಮಾತ್ರವಲ್ಲದೆ ಈ ಅದ್ಭುತಕರ ಐಕ್ಯತೆಯಲ್ಲಿ ನಾವು ಅಮರತ್ವವನ್ನು ಪಡೆಯುತ್ತೇವೆ. ಆದುದರಿಂದ ದೇವದೂತರ ವೃಂದಗಳೊಡಗೂಡಿ ನಿಮ್ಮನ್ನು ಸ್ತುತಿಸಿ ಆನಂದದಿಂದ ಘೋಷಿಸುತ್ತೇವೆ. ಪರಮ ಪೂಜ್ಯ ದೇವನೇ, ಪರಮ ಪಾವನಾತ್ಮನೇ, ಸೈನ್ಯ ಗಣಗಳೊಡೆಯನೇ, ಪರಮ ಪೂಜ್ಯನೇ, ಸೈನ್ಯ ಗಣಗಳೊಡೆಯನೇ, ಪರಮ ಪೂಜ್ಯನೇ, ಸ್ವರ್ಗ ಭುವಿಯ ತುಂಬಿದೆ ನಿನ್ನ ಮಹಿಮೆ ಶೋಭೆಯು, ಸ್ವರ್ಗ ಭುವಿಯ ತುಂಬಿದೆ ನಿನ್ನ ಮಹಿಮೆ ಶೋಭೆಯು. ದೇವಲೋಕದಲ್ಲಿ ಸತತ ಜೈಕಾರ ಮೊಳಗಲಿ, ದೇವಲೋಕದಲ್ಲಿ ಸತತ ಜೈಕಾರ ಮೊಳಗಲಿ, ಜೈಕಾರ ಮೊಳಗಲಿ. ಈಶನಾಮದಲ್ಲಿ ಬರುವ ಕ್ರಿಸ್ತರಾಶೀರ್ವದಿತರು, ದೇವಲೋಕದಲ್ಲಿ ಸತತ ಜೈಕಾರ ಮೊಳಗಲಿ, ದೇವಲೋಕದಲ್ಲಿ ಸತತ ಜೈಕಾರ ಮೊಳಗಲಿ, ಜೈಕಾರ ಮೊಳಗಲಿ, ಜೈಕಾರ ಮೊಳಗಲಿ. ಪ್ರಭು, ನೀವು ನಿಜವಾಗಿಯೂ ಪರಿಶುದ್ಧರು, ಸರ್ವ ಪರಿಶುದ್ಧತೆಯ ಬುಗ್ಗೆಯು ನೀವೇ. ಈ ಕೊಡುಗೆಗಳ ಮೇಲೆ ನಿಮ್ಮ ಪವಿತ್ರ ಆತ್ಮರನ್ನು ಇಬ್ಬನಿಯಂತೆ ಸುರಿಸಿ ಪಾವನಗೊಳಿಸಲೆಂದು ಪ್ರಾರ್ಥಿಸುತ್ತೇವೆ. ನಮಗಿವು ನಮ್ಮ ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿರಿ. ಅವರನ್ನು ಪರಾಧೀನ ಮಾಡಲಾದ ಸಮಯದಲ್ಲಿ ಸ್ವಾಯಿಚ್ಛೆಯಿಂದ ತಮ್ಮ ಯಾತನೆಗೆ ಒಳಗಾದಾಗ ಅವರು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರು ಪಾನಪಾತ್ರೆಯನ್ನು ತೆಗೆದುಕೊಂಡು ಮತ್ತೊಮ್ಮೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ವಿಶ್ವಾಸದ ರಹಸ್ಯ. ಯೇಸುವಿನ ಮರಣವನ್ನು ಜಗಕ್ಕೆ ಸಾರುತ್ತೇವೆ, ಅವರ ಪುನರುತ್ಥಾನವನ್ನು ಕೊಂಡಾಡುತ್ತೇವೆ.
ಆದುದರಿಂದ ಪ್ರಭು, ನಿಮ್ಮ ಸಮ್ಮುಖದಲ್ಲಿ ನಿಂತು ಸೇವೆ ಸಲ್ಲಿಸಲು ನಮ್ಮನ್ನು ಯೋಗ್ಯರೆಂದು ಪರಿಗಣಿಸಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತಾ ಜೀವವೀವ ರೊಟ್ಟಿಯನ್ನು, ರಕ್ಷಣೀಯ ಪಾತ್ರೆಯನ್ನು ನಿಮಗೆ ಅರ್ಪಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲ್ಗೊಳ್ಳುವ ನಮ್ಮನ್ನು ಪವಿತ್ರ ಆತ್ಮರು ಒಂದುಗೂಡಿಸಬೇಕೆಂದು ನಿಮ್ಮನ್ನು ವಿನಯದಿಂದ ಭಿನ್ನಯಿಸುತ್ತೇವೆ. ಪ್ರಭು, ನಿಮ್ಮ ವಿಶ್ವವ್ಯಾಪಿ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳಿರಿ. ನಮ್ಮ ವಿಶ್ವಗುರು ಫ್ರಾನ್ಸಿಸ್ ಅವರೊಂದಿಗೂ, ನಮ್ಮ ಧರ್ಮಾಧ್ಯಕ್ಷ ಪೀಟರ್ ಪಾಲ್ ಅವರೊಂದಿಗೂ, ಸಕಲ ಯಾಜಕರೊಂದಿಗೂ ಅದನ್ನು ಪ್ರೀತಿಯ ಪರಿಪೂರ್ಣತೆಡೆಗೆ ಮುನ್ನಡೆಸಿರಿ. ಪ್ರಭು, ಪುನರುತ್ಥಾನದ ನಿರೀಕ್ಷೆಯಲ್ಲಿ ವಿಶ್ರಮಿಸುತ್ತಿರುವ ನಮ್ಮ ಸಹೋದರ ಸಹೋದರಿಯರನ್ನು, ನಿಮ್ಮ ದಯೆಯಲ್ಲಿ ಮೃತರಾದ ಎಲ್ಲರನ್ನು ಸ್ಮರಿಸಿಕೊಳ್ಳಿರಿ. ಅವರನ್ನು ನಿಮ್ಮ ಸಮ್ಮುಖದ ಪ್ರಭೆಗೆ ಬರಮಾಡಿರಿ. ನಮ್ಮ ಮೇಲೂ ದಯೆ ತೋರಿರಿ. ದೇವಮಾತೆ ಪೂಜಾ ಕನ್ಯಾಮರಿಯಮ್ಮನವರೊಂದಿಗೂ, ಆಕೆಯ ಪತಿ ಸಂತ ಜೋಸೆಫರೊಂದಿಗೂ, ಪುನೀತ ಪ್ರೇಷಿತರೊಂದಿಗೂ, ಎಲ್ಲ ಕಾಲಗಳಲ್ಲಿ ನಿಮ್ಮ ಮೆಚ್ಚುಗೆಗೆ ಪಾತ್ರರಾದ ಸಕಲ ಸಂತರೊಂದಿಗೂ ನಾವು ನಿತ್ಯ ಜೀವದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆಪಡಿಸುವಂತೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಇವರ ಮುಖಾಂತರವು ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ, ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವ ಗೌರವವು ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ರಕ್ಷಕರ ಆಜ್ಞೆಯ ಪ್ರಕಾರ ದೈವ ಬೋಧನೆಯಿಂದ ಶಿಕ್ಷಿತರಾಗಿ ಧೈರ್ಯದಿಂದ ನಾವು ಹೇಳುವುದೇನೆಂದರೆ, ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಪ್ರಭು, ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸಿರೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ದಯ ನೆರವನ್ನು ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲ ಸಂಕಷ್ಟಗಳಿಂದ ಸುರಕ್ಷಿತರಾಗಿರುವಂತೆ ನಮ್ಮ ಜೀವಮಾನದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ. ನಾವು ಸ್ವರ್ಗಾನಂದವನ್ನು, ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ಏಕೆಂದರೆ ರಾಜ್ಯಭಾರವು, ಅಧಿಕಾರ, ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮ್ಮದೇ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪ್ರೇಷಿತರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯ ನಿಮಗೆ ಕೊಡುತ್ತೇನೆ ಎಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ಲಕ್ಷಿಸದೆ ನಿಮ್ಮ ಧರ್ಮಸಭೆಯ ವಿಶ್ವಾಸವನ್ನು ಈಕ್ಷಿಸಿರಿ. ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು, ಐಕ್ಯತೆಯನ್ನು ದಯೆಯಿಂದ ದಯಪಾಲಿಸಿರಿ. ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭುವಿನ ಶಾಂತಿ ಸದಾ ನಿಮ್ಮಲ್ಲಿರಲಿ. ಪರಸ್ಪರ ಶಾಂತಿಯನ್ನು ಕೋರೋಣ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ಶಾಂತಿ ನೀಡಿರಿ. ಇಗೋ ದೇವರ ಕುರಿಮರಿ, ಇಗೋ ಇವರೇ ಲೋಕದ ಪಾಪಗಳನ್ನು ಪರಿಹರಿಸುವವರು. ಕುರಿಮರಿಯ ಭೋಜನಕ್ಕೆ ಆಹ್ವಾನಿತರು ಭಾಗ್ಯವಂತರು. ಪ್ರಭು, ತಾವು ನನ್ನ ಮನೆಯನ್ನು ಪ್ರವೇಶಿಸಲು ನಾನು ಪಾತ್ರನಲ್ಲ, ಆದರೆ ತಾವು ಒಂದೇ ಒಂದು ಮಾತನ್ನು ನುಡಿಯಿರಿ, ನನ್ನ ಆತ್ಮವು ಸ್ವಸ್ಥವಾಗುವುದು. ಅಮರ ಜೀವಕ್ಕೆ ಕ್ರಿಸ್ತರ ಶರೀರ ಮತ್ತು ರಕ್ತ ನನ್ನನ್ನು ಕಾಪಾಡಲಿ. ಹೃದಯವು ನಿನಗಾಗಿ, ನನ್ನ ಹೃದಯವು ನಿನಗಾಗಿ, ಈ
ಹೃದಯದ ಗುಡಿಯ ಪೂಜೆಗಳೆಲ್ಲವೂ ದೇವನೇ ನಿನಗಾಗಿ, ನಿನ್ನ ಪ್ರೀತಿಯ ಸುಮಕ್ಕಾಗಿ. ಈ ಹೃದಯವು ನಿನಗಾಗಿ, ನನ್ನ ಹೃದಯವು ನಿನಗಾಗಿ. ಈ ಹೃದಯದ ಗುಡಿಯ ಪೂಜೆಗಳೆಲ್ಲವೂ ದೇವನೇ ನಿನಗಾಗಿ, ನಿನ್ನ ಪ್ರೀತಿಯ ಸುಮಕ್ಕಾಗಿ. ಹೃದಯಕ್ಕೆ ಇಲ್ಲವು ನೆಮ್ಮದಿಯು, ಅದು ಬೆರೆಯುವ ತನಕ ನಿನ್ನಲ್ಲಿ. ಸುಖವನ್ನು ಕಾಣಲು ಲೋಕದಿ ನೀ ನೆಲೆಸಲೇಬೇಕು ಅದರಲ್ಲಿ. ಈ ಹೃದಯವು ಹೂವನ್ನು ಹಾಸಿದೆ ಎಂದು ದೇವನೇ ನಿನಗಾಗಿ, ನಿನ್ನ ಮೆಚ್ಚುಗೆ ಫಲಕ್ಕಾಗಿ. ಈ ಹೃದಯವು ಹೂವನ್ನು ಹಾಸಿದೆ ಎಂದು ದೇವನೇ ನಿನಗಾಗಿ, ನಿನ್ನ ಮೆಚ್ಚುಗೆ ಫಲಕ್ಕಾಗಿ. ಈ ಹೃದಯವು ನಿನಗಾಗಿ, ನನ್ನ ಹೃದಯವು ನಿನಗಾಗಿ. ಈ ಹೃದಯದ ಗುಡಿಯ ಪೂಜೆಗಳೆಲ್ಲವೂ ದೇವನೇ ನಿನಗಾಗಿ, ನಿನ್ನ ಪ್ರೀತಿಯ ಸುಮಕ್ಕಾಗಿ. ಪ್ರಾರ್ಥಿಸೋಣ. ದೇವರೇ, ನಾವು ನಿಮ್ಮ ಸಂಸ್ಕಾರದಲ್ಲಿ ಪಾಲ್ಗೊಳ್ಳುವುದರ ಮೂಲಕ ನೀವು ನಮ್ಮನ್ನು ಸ್ಪರ್ಶಿಸುತ್ತೀರಿ. ನಮ್ಮ ಹೃದಯಗಳಲ್ಲಿ ಇದರ ಶಕ್ತಿಯ ಪರಿಣಾಮವಾಗಿ ಇದೇ ಕೊಡುಗೆಯ ಮುಖಾಂತರ ನೀವು ನೀಡುವ ಅನಂತ ಜೀವದ ಕೊಡುಗೆಯನ್ನು ಪಡೆಯಲು ನಾವು ಅರ್ಹರಾಗುವಂತೆ ಮಾಡಲಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ದಯವಿಟ್ಟು ಕುಳಿತುಕೊಳ್ಳಿ. ಇವತ್ತು ನವೆನದ 2ನೇ ದಿನ. ನಾಳೆ ನಾವು ಪ್ರತ್ಯೇಕವಾಗಿ ಮಕ್ಕಳಿಗಾಗಿ ಪ್ರಾರ್ಥಿಸುವ ದಿನ. ಅದಕ್ಕಾಗಿ ನಾಳೆಯ ಬಲಿಪೂಜೆಗೆ ಬಂದಾಗ ನಿಮ್ಮ ಮನೆಯಲ್ಲಿರುವ ಮಕ್ಕಳನ್ನು ಕರೆದು ತನ್ನಿ. ಮಕ್ಕಳಿಗಾಗಿ ನಾವು ಪ್ರಾರ್ಥಿಸಲಿರುವೆವು. ಇಂದಿನ ಬಲಿಪೂಜೆಯನ್ನು ಅರ್ಪಿಸಿ ನಮಗೆ ಪ್ರಬೋಧನೆಯನ್ನು ನೀಡಿದಂತಹ ಗುರುಗಳು ವಂದನೀಯ ಸ್ವಾಮಿ ಅಶ್ವಥ್ ಹಾಗೂ ಸಹಯಾಜಕರಾಗಿ ನಮ್ಮೊಂದಿಗಿದ್ದಾರೆ ರೊನಾಲ್ಡ್ ಫುರ್ತಾದೋ. ತಮಗೆಲ್ಲರಿಗೂ ಶುಭರಾತ್ರಿಯನ್ನು ಕೋರುತ್ತೇನೆ ಹಾಗೂ ಬಾಲಯೇಸುವಿನ ಆಶೀರ್ವಾದಗಳನ್ನು ಬೇಡುತ್ತೇನೆ. ದಯವಿಟ್ಟು ಎದ್ದು ನಿಂತುಕೊಳ್ಳೋಣ, ಆಶೀರ್ವಾದಗಳನ್ನು ಪಡೆದುಕೊಳ್ಳೋಣ. ಪವಿತ್ರ ಬಾಲಯೇಸುವಿಗೆ ಪ್ರಾರ್ಥನಾಂಜಲಿ. ಮಕ್ಕಳೊಂದಿಗೆ ಸದಾ ಜೀವಿಸುವುದು ನನ್ನ ಸಂತೋಷ ಎನ್ನುತ್ತಾರೆ ಯೇಸು. ಚಿಕ್ಕ ಮಕ್ಕಳನ್ನು ನನ್ನ ಬಳಿಗೆ ಬರಲು ಬಿಡಿ, ಅವರನ್ನು ತಡೆಯದಿರಿ. ದೇವರ ಸಾಮ್ರಾಜ್ಯ ಇಂಥವರದೇ. ದೇವರ ಸಾಮ್ರಾಜ್ಯವನ್ನು ಶಿಶುಭಾವದಿಂದ ಅಂಗೀಕರಿಸದೇ ಇರುವವನು ಅದನ್ನು ಎಂದಿಗೂ ಸೇರಲಾರನು. ಪವಿತ್ರ ಬೈಬಲಿನ ಯೇಸುವಿನ ವಾಕ್ಯಗಳು. ಬಾಲಯೇಸು ಮಕ್ಕಳಿಂದ ಹಿಡಿದ ಸರ್ವರಲ್ಲಿ ಒಗ್ಗೂಡಿ ಪ್ರತಿಯೊಬ್ಬನ ಆಗುವ ಅಪೇಕ್ಷೆಗಳಲ್ಲಿ, ಕಷ್ಟ ಸಂಕಷ್ಟ ರೋಗ ರುಜಿನಗಳಲ್ಲಿ ತನ್ನ ಕೃಪಾಳು ಕೊಡುಗೆಯನ್ನು ನೀಡಿರುವರು. ಪರಿಶುದ್ಧ ಸೃಷ್ಟಿಯಾದ ಮುಗ್ಧ ಬಾಲಕನ ರೂಪದಲ್ಲಿ ಜನಿಸಿ ಜಗತ್ತಿಗೆ ಬಂದ ಯೇಸು ಮಾನವನಿಗೆ ಹೇಳುತ್ತಾರೆ, ನನ್ನನ್ನು ಎಷ್ಟು ನೀನು ಗೌರವಿಸುತ್ತೀಯೋ ಅದಕ್ಕೂ ಮಿಗಿಲಾಗಿ ನಾನು ನಿನ್ನನ್ನು ಆಶೀರ್ವದಿಸುವೆನು. ಪ್ರಾರ್ಥಿಸೋಣ. ಓ ಪವಿತ್ರ ಬಾಲ ಯೇಸುವೆ,
ತಾವು ತಮ್ಮ ಕೈಯನ್ನು ಆಶೀರ್ವದಿಸಲು ಎತ್ತಿರುವಲ್ಲಿ ತಮ್ಮ ಆಶೀರ್ವಾದದ ಬಾಲವು ನಮ್ಮ ಶರೀರವನ್ನು ಆತ್ಮೀಯ ಶಕ್ತಿಯಿಂದ ಪುಷ್ಟೀಕರಿಸಲಿ. ಅಪಾರ ವಿಶ್ವಾಸವಿಟ್ಟು ತಮ್ಮಲ್ಲಿ ಬಂದಿರುವ ನಮ್ಮ ಪ್ರಾರ್ಥನೆಯನ್ನು ಆಲಿಸಿ ತಮ್ಮ ಕರುಣಾಮಯ ಕೃಪಾವನ್ನು ದಯಪಾಲಿಸಿರಿ. ಆಮೆನ್. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭುವಿಯಲ್ಲಿಯೂ ನೆರವೇರಲಿ. ನಮ್ಮ ಅಂದಿನದ ಆಹಾರವನ್ನು ಇಂದು ನಮಗೆ ಕೊಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೊಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ದೇವಪುತ್ರರು ಮನುಷ್ಯರಾದರು, ಅವರು ನಮ್ಮೊಡನೆ ಜೀವಿಸಿದರು. ನಮೋ ಮರಿಯ ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವ ಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೆನ್. ನಮೋ ಮರಿಯ ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವ ಮಾತೆಯೇ, ಪಾಪಿಗಳಾಗಿರೋ ನಮಗಾಗಿ ಈಗಲೂ ನಮ್ಮ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೇನ್. ನಮೋ ಮರಿಯ ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವ ಮಾತೆಯೇ, ಪಾಪಿಗಳಾಗಿರೋ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೇನ್. ಪಿತನಿಗೂ ಸುತನಿಗೂ ಮತ್ತು ಪವಿತ್ರ ಆತ್ಮನಿಗೂ ಮಹಿಮೆಯಾಗಲಿ. ಆದಿಯಲ್ಲಿದ್ದ ಹಾಗೆ ಈಗಲೂ ಯಾವಾಗಲೂ ಯುಗ ಯುಗಾಂತರಕ್ಕೂ. ಆಮೇನ್. ಓ ಅದ್ಭುತ ಶಾಲೆಯಾದ ಬಾಲ ಯೇಸುವೆ, ನಮ್ಮ ಪ್ರಾರ್ಥನೆ ಆಲಿಸಿ ನಮ್ಮನ್ನು ಆಶೀರ್ವದಿಸಿರಿ. ಪಿತನಿಗೂ ಸುತನಿಗೂ ಮತ್ತು ಪವಿತ್ರ ಆತ್ಮನಿಗೂ ಮಹಿಮೆಯಾಗಲಿ. ಆದಿಯಲ್ಲಿದ್ದ ಹಾಗೆ ಈಗಲೂ ಯಾವಾಗಲೂ ಯುಗ ಯುಗಾಂತರಕ್ಕೂ. ಆಮೇನ್. ಅದ್ಭುತ ಶಾಲೆಯಾದ ಬಾಲ ಯೇಸುವೆ, ನಮ್ಮ ಪ್ರಾರ್ಥನೆಯನ್ನು ಆಲಿಸಿ ನಮ್ಮನ್ನು ಆಶೀರ್ವದಿಸಿರಿ. ಪಿತನಿಗೂ ಸುತನಿಗೂ ಮತ್ತು ಪವಿತ್ರ ಆತ್ಮನಿಗೂ ಮಹಿಮೆಯಾಗಲಿ. ಆದಿಯಲ್ಲಿದ್ದ ಹಾಗೆ ಈಗಲೂ ಯಾವಾಗಲೂ ಯುಗ ಯುಗಾಂತರಕ್ಕೂ. ಆಮೆನ್. ಅದ್ಭುತ ಶಾಲೆಯಾದ ಬಾಲ ಯೇಸುವೆ, ನಮ್ಮ ಪ್ರಾರ್ಥನೆಯನ್ನು ಆಲಿಸಿ ನಮ್ಮನ್ನು ಆಶೀರ್ವದಿಸಿರಿ. ಬಾಲ ಯೇಸುವಿನಲ್ಲಿ ಪ್ರಾರ್ಥಿಸೋಣ. ಓ ಅದ್ಭುತ ಶಾಲೆಯಾದ ಬಾಲ ಯೇಸುವೆ, ನಾವು ನಿಮ್ಮ ಪ್ರತಿಮೆಯ ಮುಂದೆ ಸಾಷ್ಟಾಂಗವಾಗಿ ಅಡ್ಡಬಿದ್ದು ನಿಮ್ಮ ಸಹಾಯವನ್ನು ಯಾಚಿಸುತ್ತೇವೆ. ನೊಂದಿರುವ ನಮ್ಮ ಋಣ್ಮಗಳ ಮೇಲೆ ನಿಮ್ಮ ಕೃಪಾ ಕಟಾಕ್ಷವನ್ನು ಇರಿಸಿರಿ. ಪ್ರೀತಿಮಯ ಹಾಗೂ ಕರುಣಾಭರಿತ ಹೃದಯವುಳ್ಳ ನೀವು ನಮ್ಮ ದೀನ ಪ್ರಾರ್ಥನೆಗಳಿಂದ ಮನಕರಗಿ ನಾವು ಭಕ್ತಿಯಿಂದ ಕೋರುವ ವರವನ್ನು ದಯಪಾಲಿಸಿರಿ. ನಮಗೆ ಉಂಟಾಗಿರುವ ಅಧೈರ್ಯವನ್ನು ತೊಲಗಿಸಿರಿ. ನಮಗೆ ಬಂದೊಂದಾಗಿರುವ ಕಷ್ಟ ಕಾರ್ಪಣ್ಯಗಳನ್ನು ಆಲಿಸಿ ಉಪಕಾರವನ್ನು ಉಪಶಮನವನ್ನು ನೀಡಿರಿ. ತಮ್ಮ ಸಹಾಯವನ್ನು ಪಡೆದು ಧನ್ಯರಾದ ನಾವು ಪಿತನೊಂದಿಗೂ ಪವಿತ್ರ ಆತ್ಮರೊಂದಿಗೂ ಸದಾಕಾಲಕ್ಕೂ ನಿಮ್ಮನ್ನು ಸ್ತುತಿಸುವೆವು. ಆಮೆನ್. ಬಾಲ ಯೇಸುವಿನಿಂದ ಪಡೆದೆಲ್ಲ ಉಪಕಾರವನ್ನು ಸ್ಮರಿಸಿ ಕೃತಜ್ಞತಾ ಭಾವದಿಂದ ಒಟ್ಟಾಗಿ ಹೇಳೋಣ. ದಯಭರಿತ ಬಾಲ ಯೇಸುವೆ, ನಿಮ್ಮ ಮುಂದೆ ಮೊಣಕಾಲೂರಿ ನನ್ನ ಮೇಲೆ ನೀವು ಸುರಿಸಿದ ಕೃಪಾವರಗಳಿಗಾಗಿ ಮನಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತೇವೆ. ನಿಮ್ಮ ಕರುಣೆಯನ್ನು ಯಾವಾಗಲೂ ಸ್ಮರಿಸಿಕೊಂಡು ನೀವೇ ನನ್ನ ದೇವರು, ನೀವೇ ನನ್ನ ಸಹಾಯಕರು, ನೀವೇ ನನ್ನ ಆಶ್ರಯದಾತರು ಎಂದು ನಿವೇದಿಸುತ್ತೇನೆ. ನಿಮ್ಮ ದಯೆ ಧಾರಾಳತ್ವವನ್ನು ಎಲ್ಲೆಲ್ಲೂ ಸಾರುತ್ತೇನೆ. ನಿಮ್ಮ ಅಪಾರ ಪ್ರೀತಿ ಪರಮರಿಕೆ ಸರ್ವರಿಗೂ ಲಭಿಸಲಿ. ನಿಮ್ಮ ಬಾಲ್ಯದ ಭಕ್ತಿ ಮಾನವ ಕೋಟಿಯ ಅರಣ್ಮನಗಳಲ್ಲಿ ಸರ್ವಧರ್ಮೀಯರಲ್ಲಿ ಪ್ರತಿ ಮಾನವನ ಹೃದಯದಲ್ಲಿ ಆಳವಾಗಿ ಬೇರೂರಲಿ. ನಿಮ್ಮ ಸಹಾಯವನ್ನು ಪಡೆದವರೆಲ್ಲರೂ ನಿಮ್ಮ ಪವಿತ್ರ ಬಾಲಕ್ಕೆ ಪ್ರಣಾಮಗಳನ್ನು ಸಲ್ಲಿಸಿ ನಿಮ್ಮನ್ನು ಸದಾಕಾಲಕ್ಕೂ ಸ್ತುತಿಸಿ ಮಹಿಮೆಪಡಿಸಲಿ. ಆಮೆನ್. ಆಶೀರ್ವಾದಕ್ಕಾಗಿ ನಮ್ಮ ತಲೆ ಬಾಗಿಸೋಣ. ಸರ್ವಶಕ್ತರಾದ ಸ್ವಾಮಿ ಯೇಸು ಕ್ರಿಸ್ತರು ಸದಾ ನಿಮ್ಮೊಂದಿಗಿದ್ದು ನಿಮ್ಮನ್ನು ರಕ್ಷಿಸಲಿ. ನಿಮ್ಮ ಹೃದಯದಲ್ಲಿ ವಾಸಿಸಿ ನಿಮ್ಮನ್ನು ಆಧರಿಸಲಿ. ನಿಮ್ಮ ಮುಂದಿದ್ದು ನಿಮಗೆ ದಾರಿ ತೋರಿಸಲಿ. ನಿಮ್ಮ ಹಿಂದಿದ್ದು ನಿಮ್ಮನ್ನು ಕಾಪಾಡಲಿ. ನಿಮ್ಮ ಮೇಲಿದ್ದು ನಿಮ್ಮನ್ನು ಆಶೀರ್ವದಿಸಲಿ. ಏಕೆಂದರೆ ಯುಗ ಯುಗಾಂತರಕ್ಕೂ ಪಿತಾ ಮತ್ತು ಪವಿತ್ರಾತ್ಮರೊಡನೆ ಜೀವಿಸಿ ಆಳುವ ಕರ್ತರು ಅವರೇ. ಹೋಗಿ ಬನ್ನಿ, ಬಲಿಯರ್ಪಣೆ ಮುಗಿಯಿತು. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಅರಸು ನಮ್ಮನ್ನು ಬಾಲ ಯೇಸುವೆ, ಕರವ ಮುಗಿದು ನಿನ್ನಲ್ಲಿ ಬೇಡುವೆ. ಬಾಯೇಸು ಕಂದ ನಾ ಹಾಡುವೆ, ಮನದಲ್ಲಿ ನಾನಿನ್ನ ತೂಗುವೆ. ಬಾಯೇಸು ಕಂದ ನಾ ಹಾಡುವೆ, ಮನದಲ್ಲಿ ನಾನಿನ್ನ ತೂಗುವೆ.
ಹರಸು ನಮ್ಮನ್ನು ಬಾಲ ಯೇಸುವೆ, ಕರವ ಮುಗಿದು ನಿನ್ನಲ್ಲಿ ಬೇಡುವೆ. ಹೂವಾಗಿ ಬಾಳು ಅರಳಿತು, ಆನಂದದ ರಾಗ ಹಾಡಿತು. ಹೂವಾಗಿ ಬಾಳು ಅರಳಿತು, ಆನಂದದ ರಾಗ ಹಾಡಿತು. ಬಾಳಲ್ಲಿ ನಗುವನ್ನು ತುಂಬಿತು, ಬಾಳಲ್ಲಿ ನಗುವನ್ನು ತುಂಬಿತು. ಹೃದಯ ಎಂದು ನಲಿದಾಡಿತು, ಹೃದಯ ಎಂದು ನಲಿದಾಡಿತು. ಹರಸು ನಮ್ಮನ್ನು ಬಾಲ ಯೇಸುವೆ, ಕರವ ಮುಗಿದು ನಿನ್ನಲ್ಲಿ ಬೇಡುವೆ. ಹರಸು ನಮ್ಮನ್ನು ಬಾಲ ಯೇಸುವೆ, ಕರವ ಮುಗಿದು ನಿನ್ನಲ್ಲಿ ಬೇಡುವೆ. ಪುತ್ರರೊಡಗೂಡಿ ಹರಸೆಮ್ಮನು ತಾಯೇ. ಪವಿತ್ರ ಶಿಲುಬೆಯ ಗುರುತಿನ ಮೂಲಕ ನಮ್ಮನ್ನು ನಮ್ಮ ವೈರಿಗಳಿಂದ ಸಂರಕ್ಷಿಸಿರಿ ಸರ್ವೇಶ್ವರ. ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್.